ಈರುಳ್ಳಿ ದರ ನಿಯಂತ್ರಿಸಲಾಗದ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಹಾಗೂ ಸಂಕಷ್ಟಕ್ಕೀಡಾದ ಗ್ರಾಹಕರು ಕಾರ್ಮಿಕರ ರಕ್ಷಣೆಗೆ ಒತ್ತಾಯಿಸಿ ಬಂದರು ಶ್ರಮಿಕರ ಸಂಘದಿಂದ ಬಂದರ್ನ ಕಾರ್ಮಿಕರ ಕಟ್ಟೆ ಬಳಿ ಇಂದು ಬೆಳಗ್ಗೆ ನೇಣು ಹಗ್ಗ ಪ್ರದರ್ಶಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಂದರು ಶ್ರಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಕೆ ಇಮ್ತಿಯಾಜ್ ಮಾತನಾಡಿ, ದೇಶದಲ್ಲಿ 5-6 ತಿಂಗಳ ಹಿಂದೆ ಕೆಲ ರಾಜ್ಯಗಳಲ್ಲಿ ಉಂಟಾದ ಪ್ರಕೃತಿ ವಿಕೋಪದಿಂದಾಗಿ ಈರುಳ್ಳಿ ದರ ನಿಯಂತ್ರಣಕ್ಕೂ ಮೀರಿ ಏರಿಕೆಯಾಗಿದೆ. ಇದರಿಂದಾಗಿ ಮಂಗಳೂರಿಗೆ ಈರುಳ್ಳಿ ಸರಬರಾಜಾಗ್ತಾ ಇಲ್ಲ. ದರ ಏರಿಕೆಯು ಮಧ್ಯವರ್ತಿಗಳ ಕೈ ಹಿಡಿಸಲುಗಿದೆ. ಏರಿಕೆ ದರ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಆಡಳಿತಕ್ಕೆ ಬರುವ ಮೊದಲು ಮತದಾರರಿಗೆ ಕೊಟ್ಟ ಭರವಸೆಗಳೆಲ್ಲ ಹುಸಿಯಾಗಿವೆ. ಮೋದಿಯ 6 ವರ್ಷ ಆಡಳಿತ ಕಳಪೆಯಾಗಿದೆ. ಈರುಳ್ಳಿ ದರ 200ರತ್ತ ಜಿಗಿತಾ ಇದೆ. ಇದೇನಾ ಅಚ್ಚೇ ದಿನ್ ಎಂದು ಪ್ರಶ್ನಿಸಿದ ಅವರು, ದೇಶ ಆರ್ಥಿಕ ಹಿಂಜರಿತಕ್ಕೊಳಗಾಗ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಉತ್ಪಾದನಾ ಕ್ಷೇತ್ರಗಳು ದೇಶದಲ್ಲಿ ಮುಚ್ಚಿ ಹೋಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ವಿಪರೀತ ಎನ್ನುವಷ್ಟು ಹೆಚ್ಚಳ ಕಾಣ್ತಾ ಇದೆ. ಯುವಕರು ಅಪರಾಧ ಜಗತ್ತಿನ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು, ದರ ಇಳಿಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವರಿ ನೀತಿಗಳ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಈ ನೀತಿಗಳ ವಿರುದ್ಧ ಜನ ಎಚ್ಚೆತ್ತುಕೊಳ್ಬೇಕು, ಜಾಗೃತರಾಗಬೇಕು. ಬೆಲೆ ಏರಿಕೆ ಕರ್ನಾಟಕ ರಾಜ್ಯ ಅಲ್ಲ, ದೇಶದಲ್ಲಿ ಇಷ್ಟು ಪ್ರಮಾಣದ ಈರುಳ್ಳಿ ಬೆಲೆ ಏರಿಕೆ ಆಗಲಿಲ್ಲ. ನಾನು ಮಂಗಳೂರು ಬಂದರು ಮಾರ್ಕೆಟಲ್ಲಿ ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟು ಪ್ರಮಾಣದ ಬೆಲೆ ಏರಿಕೆ 20 ವರ್ಷಗಳಲ್ಲಿ ಆಗಿಲ್ಲ. ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಇಷ್ಟು ಅದಕ್ಕಿಂತ ಹಿಂದೆಯೂ ಕೂಡ ಆಗಿಲ್ಲ ಎನ್ನುವಂಥದ್ದು. ಮತ್ತು ಈ ಥರದ ಆಮದಾದಂಥ ಈರುಳ್ಳಿ ಕೂಡ ಬಂದಿರಲಿಲ್ಲ ಮಂಗಳೂರಿಗೆ. ಇವತ್ತು ಮಂಗಳೂರಿಗೆ ಈರುಳ್ಳಿ ಬರುವಂಥ ಸಂದರ್ಭದಲ್ಲಿ ಬೇರೆ ದೇಶದಿಂದ ಆಮದು ಮಾಡಿದ ಈರುಳ್ಳಿಯನ್ನು ಬರುವಂಥ ಸಂದರ್ಭದಲ್ಲಿ ಜನರಲ್ಲಿ ನಿರೀಕ್ಷೆ ಇತ್ತು. ದೇಶದಲ್ಲಿರುವಂಥ ಈರುಳ್ಳಿಯಲ್ಲಿ ಅಭಾವವಾದ ಕಾರಣಕ್ಕಾಗಿ ಇವತ್ತು 100ರ ಗಡಿ ದಾಟಿದೆ ಅನ್ನುವಂಥ ಒಂದು ಮಾತುಗಳು ಚರ್ಚೆ ಆಗ್ತಾ ಇತ್ತು. ಆದರೆ ಆಮದಾಗಿರ್ತಕ್ಕಂಥ ಈಜಿಪ್ಟ್ ಮತ್ತು ಟರ್ಕಿ ದೇಶದ ಈರುಳ್ಳಿಗಳು ನಮ್ಮ ಭಾರತಕ್ಕೆ ಮಂಗಳೂರಿಗೆ ಬಂದಾಗ ನಮಗೆ ನಿರೀಕ್ಷೆ ಇತ್ತು 50ರಿಂದ 70 ರೂಪಾಯಿಗೆ ಈರುಳ್ಳಿಯನ್ನು ಖರೀದಿ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಇವತ್ತು ಮಂಗಳೂರಿಗೆ ಸೋಮವಾರ ದಿವಸ ಟರ್ಕಿ ಮೂಲದ ಈರುಳ್ಳಿ ಬಂದಾಗ 100 ರೂಪಾಯಿ ಇತ್ತು. ಅದೇ ಆಮದ ಈರುಳ್ಳಿ ಇವತ್ತು ಗುರುವಾರ ದಿವಸ ಈ ಈರುಳ್ಳಿ ಬೆಲೆ 150 ರೂಪಾಯಿ, ಅಂದರೆ ಪ್ರತಿ ಕ್ವಿಂಟಲ್ಗೆ 15,000 ರೂಪಾಯಿ ಇವತ್ತು ಬೆಲೆ ಏರಿಕೆಯಾಗಿದೆ. ಪ್ರತಿಭಟನೆಯಲ್ಲಿ ಬಂದರು ಶ್ರಮಿಕರ ಸಂಘದ ಅಧ್ಯಕ್ಷ ವಿಲ್ಲಿ ವಿಲ್ಸನ್, ಉಪಾಧ್ಯಕ್ಷ ಹಸನ್ ಮೋನು, ಖಜಾಂಜಿ ಹರೀಶ್ ತೆರೆಬೈ, ಕಾರ್ಮಿಕರಾದ ಯಲ್ಲಪ್ಪ ಉಮಾರ್ ಫಾರೂಕ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. సందర్భంలో యూడీఎఫ్ గవర్నమెంట్ ఇప్పడగా యూపీఏ గవర్నమెంట్ ఇప్పడగా 2007 ಇಲ್ಲೇ ಮಾಡುತ್ತಾರೆ ಸಾಧ್ಯಿಜಿ ಆತ್ಮಲ್ಲ ಹೋರಾಟ ಬಂದರ್ಲಿಕ್ಕೆ ಬಂದ 52 ಬಾರಿ ಜನ ನೀರು ಬರಡೆ ಬಂದಿದೆ. ಎಕ್ಕಡೋ ಬೀಜ ಇಡ್ತಾರೆ